ನಾವು ಎಕ್ಸ್ಪೋರ್ಟ್ ಮಾಡುವಂಥದ್ದು ಫಸ್ಟ್ ನೋಡುವ. ಟೆಕ್ಸ್ಟೈಲ್, ಡೈಮಂಡ್, ಜ್ಯುವೆಲ್ಲರಿ, ಫುಟ್ವೇರ್, ಸರಿ, ಮತ್ತು ಎನಿಮಲ್ ಪ್ರಾಡಕ್ಟ್ಸ್, ಕೆಮಿಕಲ್, ಇಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಮೆಷಿನರಿ. ಸರಿ, ನಾವು ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಇಷ್ಟು ಇಂಡಸ್ಟ್ರಿಗೆ ಟ್ರಂಪ್ ತಾರೀಫಿಂದ ಇಫೆಕ್ಟ್ ಆಗ್ತದೆ. ಸರಿ, ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ, ನಿಮಗೆ ಎಷ್ಟು ಇಫೆಕ್ಟ್ ಆಗ್ತದೆ ಅಷ್ಟಕ್ಕೆ ನಾವು ಪ್ಯಾಕೇಜ್ ಕೊಡ್ತೇವೆ. ಸರಿ, ಎಕ್ಸ್ಪೋರ್ಟ್ ಪ್ಯಾಕೇಜ್ ಕೊಟ್ಟು ನಿಮಗೆ ರಿಲೀಫ್ ಕೊಡ್ತೇವೆ. ಸರಿ, ನಮ್ಮದು ಯಾವ ಪ್ರಾಡಕ್ಟಿಗೂ ನಿಮ್ಮನ್ನು ಸಫರ್ ಆಗಲಿಕ್ಕೆ ಬಿಡುವುದಿಲ್ಲ ಎಕ್ಸ್ಪೋರ್ಟ್ ಇವನ ಟ್ರಂಪ್ ತಾರೀಫಿಂದ ಅಂತ. ಟ್ರಂಪ್ ಇವತ್ತು ಒಂದು ಮಾತಾಡ್ತಾನೆ, ನಾಳೆ ಒಂದು ಮಾತಾಡ್ತಾನೆ. ಇವತ್ತು ನಿನ್ನೆ ಸಮೇತ ಅವ ಮಾತಾಡಿದ, ಇಂಡಿಯಾ ಈಸ್ ಮೈ ಬೆಸ್ಟ್ ಫ್ರೆಂಡ್, ಮೋದಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಚೇಂಜಸ್ ಮಾಡಿದ್ದು ವೋಕಲ್ ಫಾರ್ ಲೋಕಲ್, ಹೌದೌದು, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್. ಹೌದೌದು. ಅದಕ್ಕೋಸ್ಕರ ನಾವು ಈ GST ರೇಟನ್ನು ನಾವು ಕಡಿಮೆ ಮಾಡಿ ಬದಲಾವಣೆ ಒಂದು ತಂದು ನಮ್ಮ ಇಂಟರ್ನಲ್ ಕನ್ಸಂಪ್ಷನ್ ಜಾಸ್ತಿ ಆಗಲಿ ಅಂತೇಳಿ ನೋಡಿ, ಜಾಸ್ತಿ ಆಗಲಿ. ಇನ್ನು ನೋಡಿ ಎಂತ ಆಗ್ತದೆ ಅಂದರೆ, ನಿಮಗೆ ರೇಟ್ ನಿಮಗೆ ಉಳಿತಾಯ ಆದರೆ ನೀವು ಅದನ್ನು ಕನ್ಸಂಪ್ಷನ್ಗೆ ಯಾವುದಕ್ಕಾದ್ರೂ ಯೂಸ್ ಮಾಡ್ತೀರಿ. ಆ ಕನ್ಸಂಪ್ಷನ್ ಯೂಸ್ ಮಾಡುವಾಗ ಪುನಃ GST ಕಟ್ತೀರಿ. ಆ GST ಕಟ್ಟುವಂಥದ್ದು ನಿಮ್ಮದು ಕಡಿಮೆ ಆಗುವಂಥದ್ದು ನಿಮ್ಮ ಅಲ್ಲಿ ಸೆಟ್ ಆಫ್ ಆಗ್ತದೆ ಅಂತ ಹೇಳಿ. ಹಲೋ ಹಲೋ, ನಮಸ್ತೆ. ನಮಸ್ಕಾರ. ಇದು ಈಗ 22ರಿಂದ ಗೂಡ್ಸ್ ರೇಟ್ ಎಲ್ಲ ಚೇಂಜ್ ಆಗ್ತದಲ್ಲ ಸರ್? ಹೌದು. ಸೊ ಈಗ ನಾನು ಸಪ್ಲೈಯರ್ ಆದ ಕಾರಣ ನನ್ನ ರೆಸಿಪಿಯಂಟ್ ಏನಿದ್ದಾರೆ ಅವರು ನನಗೆ ಅಮೌಂಟ್ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ನಾನು ಗೂಡ್ಸ್ ಅನ್ನು ಕೂಡ ಅವ್ರಿಗೆ ಕಳಿಸಿದ್ದೇನೆ. ಈಗ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನನಗೆ ಇನ್ವಾಯ್ಸ್ ಇಶ್ಯೂ ಮಾಡುವಾಗ 22/9/2025 ಇದೆಯಲ್ಲ, ಸೆಪ್ಟೆಂಬರ್. ಹೌದು. ಸೊ ಅದ್ರ ನಂತರದ್ದು ಡೇಟ್ ಅದಕ್ಕೆ ಹಾಕಿ ಇನ್ವಾಯ್ಸ್ ಕಳಿಸ್ತೀರಾ ಅಂತ ಕೇಳ್ತಿದ್ದಾರೆ. ಸೊ ಅದ್ರ ರೇಟ್ ಅಲ್ಲಿ ನಾನು ಇನ್ವಾಯ್ಸ್ ಮಾಡ್ಬೋದಾ ಅಂತ ಒಂದು ಡೌಟ್ ಇತ್ತು. ಅವರದ್ದು ಕ್ವಶನ್ ಅಂತ ಹೇಳಿದ್ರೆ, ಈಗ ಅವರಿಗೆ ಅಮೌಂಟ್ ಬಂದಿದೆ, ಗೂಡ್ಸ್ ಸಹ ಕಳಿಸಿದ್ದಾರೆ, ರೇಟ್ 22 ನಂತರ ಚೇಂಜ್ ಆಗೋ ಕಾರಣ ಅವರ ರಿಸಿಪಿಯೆಂಟ್ ಆ ನಂತರ ಕಮ್ಮಿ ರೇಟ್ ಚಾರ್ಜ್ ಮಾಡಿ ಕೊಡಿ ಅಂತ ಹೇಳಿ ನೀವು ಇನ್ವಾಯ್ಸ್ ಇಶ್ಯೂ ಮಾಡ್ಬೋದು. ಬಟ್ ಆದರೆ ರೇಟ್ ನೀವು ಏನಾಗಬೇಕಂದ್ರೆ ಓಲ್ಡ್ ರೇಟೇ ಹಾಕ್ಲಿಕ್ಕೆ. ಈಗ ಯಾವಾಗಲೂ GST ಅಲ್ಲಿ ಏನೇ ಚೇಂಜಸ್ ಬಂದಾಗ, ರೇಟ್ ಚೇಂಜಸ್ ಬಂದಾಗ ಅದು ಇಫೆಕ್ಟಿವ್ ಮಿಡಲ್ ಆಫ್ ದ ಮಂತ್ ಅಥವಾ ಆ ಥರ ಇದ್ದಾಗ, ಅಥವಾ ಫಸ್ಟ್ ಆಫ್ ದ ಮಂತ್. ನಮ್ಮ GST ಆ್ಯಕ್ಟಲ್ಲಿ ಏನಂದರೆ ಸರ್, ಮೂರು ಪಿಲ್ಲರ್ ಟೈಪ್. ಹೇಗೆ ಅಂದರೆ, ಒಂದು ನೀವು ಸಪ್ಲೈ ಮಾಡುವಂಥದ್ದು, ಇನ್ನೊಂದು ನಿಮಗೆ ಅಮೌಂಟ್ ಬರುವಂಥದ್ದು, ಇನ್ನೊಂದು ನೀವು ಇನ್ವಾಯ್ಸ್ ರೈಸ್ ಮಾಡುವಂಥದ್ದು. ಇದು 3 ಆಕ್ಟಿವಿಟಿ ನೀವು ಮಾಡಬೇಕಾದದ್ದು ಆಸ್ ಅ ಸಪ್ಲೈಯರ್. ಈಗ ಅವರ ಪ್ರಕಾರ ಅವರು ಆಲ್ರೆಡಿ ಅಡ್ವಾನ್ಸ್ ಅಮೌಂಟ್ ರಿಸೀವ್ ಮಾಡಿದ್ದಾರೆ, ಗೂಡ್ಸ್ ಕಳಿಸಿದ್ದಾರೆ, ಇನ್ವಾಯ್ಸ್ ಒಂದು ರೈಸ್ ಮಾಡಲಿಲ್ಲ. ಸೊ ಆಲ್ರೆಡಿ ಈ 3 ಆಕ್ಟಿವಿಟಿಯಲ್ಲಿ 2 ಆಕ್ಟಿವಿಟಿ ಕಂಪ್ಲೀಟ್ ಆಗಿದೆ ಬಿಫೋರ್ ರೇಟ್ ಚೇಂಜ್ 22 ಸೆಪ್ಟೆಂಬರ್ 2025 ಮೊದಲು. ಸೊ ಯಾವಾಗಲೂ GST ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಈ 3 ಆಕ್ಟಿವಿಟಿಯಲ್ಲಿ ಯಾವುದೇ 2 ಆಕ್ಟಿವಿಟಿ ಯಾವ ಡೇಟ್ನ ಮೊದಲು ಆಗ್ತದೆ ಅಥವಾ ಮತ್ತೆ ಆಗ್ತದೆ ಆ ರೇಟ್ ಅಪ್ಲೈ ಆಗುತ್ತೆ. ಇವರ ಕೇಸಲ್ಲಿ ಇದು 22 ಸೆಪ್ಟೆಂಬರ್ನ ಮೊದಲು ಆದ ಕಾರಣ ಓಲ್ಡ್ ರೇಟ್ ಏನಿದೆ ಅವರ ಪ್ರಾಡಕ್ಟ್ಗೆ ಅದು ಅಪ್ಲೈ ಆಗುತ್ತೆ. ಒಂದು ವೇಳೆ ಅದೇ ತರ ಅವ್ರು ಹೇಳಿದಾಗೆ ಅಡ್ವಾನ್ಸ್ ಮಾತ್ರ ಅವ್ರು ರಿಸೀವ್ ಮಾಡಿದ್ರು, ಗೂಡ್ಸ್ 22 ಸೆಪ್ಟೆಂಬರ್ ನಂತರನೇ ಕಳಿಸಿದ್ರು, ಇನ್ವಾಯ್ಸ್ ಸಹ ನಂತರನೇ ರೈಸ್ ಮಾಡಿದ್ರೆ ಆವಾಗ ಹೊಸ ರೇಟ್ ಅಪ್ಲೈ ಆಗ್ತಿತ್ತು. ಅವರಿಗೆ ಅಡ್ವಾನ್ಸ್ ಅಮೌಂಟ್ ಬಂದಿದ್ರು ಸರ್, ರೇಟ್ ಹೊಸತ್ ಅಪ್ಲೈ ಆಗಿತ್ತು. ಅವ್ರು ಏನಾದ್ರು ಜಾಸ್ತಿ ಅಮೌಂಟ್ ತಗೊಂಡಿದ್ರೆ ವಾಪಸ್ ಕೊಡ್ಬೇಕಿತ್ತು ಕಸ್ಟಮರ್ಗೆ. ಬಟ್ ಈ ಕೇಸಲ್ಲಿ ಏನಾಗಿದೆ ಅಂದ್ರೆ, ಇವರು ಆಲ್ರೆಡಿ 2 ಆಕ್ಟಿವಿಟಿ ಕಂಪ್ಲೀಟ್ ಮಾಡಿ ಆದ ಕಾರಣ ಅವರಿಗೆ ಓಲ್ಡ್ ರೇಟ್ ಅಪ್ಲೈ ಆಗುತ್ತೆ. ಇನ್ವಾಯ್ಸ್ ಮತ್ತೆ ರೈಸ್ ಮಾಡಿದ್ರು ರೇಟ್ ಓಲ್ಡೇ ಆಗ್ಬೇಕು. ಒಂದು ಕೆಲಸ ಮಾಡಿ, ನಿಮಗೆ ಹಣ ಬಂದದನ್ನು ವಾಪಸ್ ಕೊಟ್ಟು ಬಿಡಿ, ಪುನಃ ನೀವು ಇನ್ವಾಯ್ಸ್ ಮಾಡಲಿಕ್ಕೆ ಹೇಳಿ, ಆಗ ಸರಿ ಆಗ್ತದೆ. ಥ್ಯಾಂಕ್ಸ್, ಅದು ತುಂಬ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಓಕೆ, ಧನ್ಯವಾದಗಳು. ಬಹಳ ನಾನು ಈಗ ಕೇಳಬೇಕಾಗಿರುವಂತಹದ್ದು, ಈ ಕಾರ್ಯಕ್ರಮ ಮುಗಿಸುವ ಮೊದಲು ಕೇಳಬೇಕಾದ ಪ್ರಶ್ನೆ, ಎಲ್ಲರನ್ನೂ ಕಾಡುವಂಥ ಒಂದು ಪ್ರಶ್ನೆ ಶಬನ ಅವರೇ, ಪೆಟ್ರೋಲಿಯಂ ಉತ್ಪನ್ನಗಳನ್ನು GST ವ್ಯಾಪ್ತಿಯೊಳಗೆ ತರಲಿಕ್ಕೆ ಆಗೋದಿಲ್ವ ಅಂತ. ಯಾಕಂದರೆ HSDಯಲ್ಲಿ ವ್ಯಾಟ್ ಈಗ ನಾನು ತಿಳಿದ ಮಟ್ಟಿಗೆ 21% ಇದೆ ಅಂತ ಅನಿಸ್ತದೆ. MS ವ್ಯಾಟ್ 29.8 ಆ ಥರ ನಡೀತಾ ಇದೆ. ಹೀಗಿರುವಾಗ ನೀವು ಒಂದು 29 ರೂಪಾಯಿ ಇದ್ದಾಗ, ಆ ಪರ್ಸೆಂಟೇಜ್ ಇದ್ದಾಗ, GST 18ಕ್ಕೆ ಬಂದರೆ ಒಂದು 100 ರೂಪಾಯಲ್ಲಿ 11 ರೂಪಾಯಿ ಉಳಿತದಲ್ಲ. ಯಾಕೆ ಪ್ರಯತ್ನ ಮಾಡಬಾರೋ, ಅದರ ಬಗ್ಗೆ ಏನಾದರೂ ಒಂದು ಚಿಂತನೆಗಳಿದೆ ನಿಮ್ಮ ಅಧ್ಯಯನ ಪ್ರಕಾರ? ಈಗ ನೀವು ಹೇಳಿದಾಗೆ ಆ ಥರ ಆದಾಗ ಜನಸಾಮಾನ್ಯರಿಗೆ ಅದರಿಂದ ಹೆಲ್ಪ್ ಆಗುತ್ತೆ. ಬಟ್ ವಾಟ್ ಅಬೌಟ್ ಗವರ್ಮೆಂಟ್? ಈಗ ನೀವು ನೋಡಿದ್ರೆ ರಾಜ್ಯ ಸರ್ಕಾರಕ್ಕೆ ಮೇನ್ ಇನ್ಕಮ್ ಇರುವುದೇ ಪೆಟ್ರೋಲಿಯಂ ಪ್ರಾಡಕ್ಟ್ ಇಂದ. ಲಾಸ್ಟ್ ಇಯರ್ ಇದು ಒಂದು ನೀವು ಸಂಖ್ಯೆ ನೋಡಿದ್ರೆ 2024-25 ಅಲ್ಲಿ 23,904 crores
GST ಇದು ಟ್ಯಾಕ್ಸ್ ಸಂಗ್ರಹಣೆ ಆಗಿರೋದು ಅವರಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಇಂದ, ಸರಿ ಯಾವುದಕ್ಕೆ GST ಇಲ್ಲ ಅದರಿಂದ. ಸೊ ಈಗ ಒಂದು ವೇಳೆ ನೀವು ಹೇಳಿದಾಗ ಅವರು ಅದನ್ನು ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನು ಏನಾದ್ರೂ GST ಪರ್ವಿಗೆ ತಂದ್ರೆ ಅಷ್ಟು ಲಾಸ್ ಗೌರ್ಮೆಂಟಿಗೆ ಆಗತ್ತೆ. ಸೊ ಗೌರ್ಮೆಂಟಿಗೂ ಕೂಡ ಆದಾಯ ಬೇಕಾಗತ್ತಲ್ವಾ, ಏನೇ ಡೆವಲಪ್ ಮಾಡಬೇಕಾದ್ರೂ ಸಹ ಗೌರ್ಮೆಂಟ್ ಕೈಯಲ್ಲೂ ಸಹ ಅಮೌಂಟ್ ಬೇಕಾಗತ್ತೆ. ಸೊ ಅವಾಗ ಅವರು ಯಾವ ತರ ಅದನ್ನು ಕಲೆಕ್ಟ್ ಮಾಡೋದಂತ. ಈಗ ನೀವು ಈ ಸಲ ಈಗ ಸರ್ಸ್ ಡಿಸ್ಕಸ್ ಮಾಡಿದ್ರು, ಈ ಸಲ ಇಷ್ಟು ಚೇಂಜಸ್ ತಂದಿರೋ ಕಾರಣ ಗೌರ್ಮೆಂಟ್ಗೆ ಸುಮಾರು ಲಾಸಸ್ ಆಗ್ತದೆ. ಗೌರ್ಮೆಂಟ್ ಅವರೇ ಹೇಳ್ತಿದ್ದಾರೆ, ನಿರ್ಮಲಾ ಸೀತಾರಾಮನ್ ಮೇಡಮೇ ಹೇಳಿದ್ರು, ಸಿದ್ದರಾಮಯ್ಯ ಸರ್ ಹೇಳಿದ್ರು ಅಂತ ಹೇಳಿ. ಸೊ ಅದನ್ನ ಅವ್ರು ಸರಿದೂಗಿಸ್ಬೇಕಂದ್ರೆ ಇನ್ನೊಂದು ಕಡೆಯಿಂದ ಅವರಿಗೆ ಆದಾಯ ಬರಲೇಬೇಕಲ್ವಾ. ಸೊ ಇದು ಅವರಿಗೆ ಮೇನ್ ಪ್ರಾಡಕ್ಟ್, ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನೋದು ಇಂಪಾರ್ಟೆಂಟ್. ಅದರಿಂದಾಗಿ ಯಾವುದೇ ರಾಜ್ಯ ಸರ್ಕಾರ ಸಹ GST ಪರ್ವಿಗೆ ತರಲಿಕ್ಕೆ ಒಪ್ತಾ ಇಲ್ಲ. ಅದು ಒಂದು ಕೇಂದ್ರ ಮತ್ತು ರಾಜ್ಯ ಎರಡು ಹೌದು, ಅದು GST ಕೌನ್ಸಿಲ್ ಅಂತ ಹೇಳಿ. GST ಕೌನ್ಸಿಲ್ ಮೀಟಿಂಗ್ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್ ಬಾಡಿ. ಸರಿ, ಅಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಅಪ್ರೂವಲ್ ಕೊಟ್ಟಿದೆ, ಆ ಕಾನ್ಸ್ಟಿಟ್ಯೂಷನ್ಗೆ ಪವರ್ ಕೊಟ್ಟಿದೆ. ಸೊ ಅಲ್ಲಿ ನೀವು ಎಂತ ಅಂದ್ರೆ ಮೆಜಾರಿಟಿ ಬೇಕು. ಮೆಜಾರಿಟಿ 1/3 ಈಗ ಸೆಂಟರ್ಗೆ ಉಂಟು, 2/3 ಸ್ಟೇಟ್ಗೆ ಉಂಟು. ಸೊ ಸ್ಟೇಟ್ನವರು ಒಪ್ಪದಿದ್ರೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟರವರೆಗೆ ಅದನ್ನು ಸ್ಟೇಟ್ನವರಿಗೆ ಇವರು ಸೆಂಟರ್ನವರು ಹೇಳಿದ್ರೆ ಸಹ ಸ್ಟೇಟ್ನವರು ಒಪ್ಪುದಿಲ್ಲ. ಅಂದ್ರೆ ಮೇನ್ ನಿಮ್ಮ ಬ್ರೆಡ್ ಅಂಡ್ ಬಟರ್. ಹೌದೌದು, ನೀವು ಬ್ರೆಡ್ ಅಂಡ್ ಬಟರ್ ಅನ್ನ ನೀವು ಹೇಗೆ ಬಿಟ್ಟು ಕೊಡ್ತೀರಿ? ಅಷ್ಟು ಬೇಗ ನಮ್ಗೆ ಆಗೋದಿಲ್ಲ. ನೀವು ಕಾಂಪನ್ಸೇಷನ್ ನೀವು ಕೊಡ್ಲಿಕ್ಕೆ ಸಹ ಆಗೋದಿಲ್ಲ. ನೀವು ಆ GST ಅಷ್ಟು 20,000, ಶಬನ ಹೇಳಿದ್ದು 23,000 ಕೋಟಿಯನ್ನು ನೀವು ನಮಗೆ ಕಾಂಪನ್ಸೇಷನ್ ಸಹ ಮತ್ತೆ ಸಿಗುವುದಿಲ್ಲ. ಇದಾದರೆ ನಮಗೆ ಇಮಿಡಿಯೇಟ್ ಹಣ ಸಿಗ್ತಾ ಇರ್ತದೆ. ಆದ ಕಾರಣ ಅದಕ್ಕೆ ನಾವು ಒಪ್ಪುವುದಿಲ್ಲ. ಅಲ್ಲ, ಈಗ ನಮ್ಮ TV ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದಾರೆ, ಎಲ್ಲರೊಂದು ಅವರ ಮನಸ್ಸಲ್ಲೇ ಇರ್ಬೋದು, ಚಿನ್ನದ ಬಗ್ಗೆ ಯಾಕೆ ಇವರು ಮಾತಾಡ್ತಾ ಇಲ್ಲ ಅಂತ ಅಲ್ವಾ? ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಮೇಲೆ ಹೋಗ್ತಾ ಇದೆ. ಚಿನ್ನದ ಬಗ್ಗೆ ಏನು ಹೇಳ್ತೀರಿ ಕೇಶವ್? ಅಲ್ಲ, ಚಿನ್ನದ ಬಗ್ಗೆ ಮತ್ತೆ GSTಗೆ ಕನೆಕ್ಷನ್ ಇಲ್ಲ, ಅದು ಮುಖ್ಯವಾಗಿ. ಇದು ಯಾವಾಗಲೂ ಇರುವಂಥದ್ದು. ಇದು ಅಂತಾರಾಷ್ಟ್ರೀಯ ನಾವು ಫ್ಲಕ್ಚುಯೇಷನ್, ಡಾಲರ್ ರೇಟ್ ಹೆಚ್ಚಾಗಿ ಇರುವಂಥದ್ದು. ಅಮೆರಿಕದ ಡಾಲರ್ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಚಿನ್ನಕ್ಕೆ ಕೂಡ ಜಾಸ್ತಿ ಆಗ್ತದೆ. ಮತ್ತೆ ನಾವು ಚಿನ್ನ ಪ್ರಿಯರು. ಹೌದೌದು, ಹಳದಿ ಲೋಹದ ಪ್ರಿಯರು ಅಂತ ಅವರು ಬಟ್ಟೆ ಮಾತ್ರ ಹೇಳಿದ್ರು 20,000. 20 ಪವನ್ ಒಂದು ಸಣ್ಣ ಮದುವೆಗೆ ಬೇಕು. ಹೌದು, ಗೋಲ್ಡ್ 1 ಲಕ್ಷದ ಮೇಲೆ ಆಗಿದೆ ಈಗ. ಅದು 1 ಲಕ್ಷ 20 ಪವನ್ ಇಲ್ಲದೆ ಮದುವೆ ಆಗುದಿಲ್ಲ. ಹಾಗೆ ಅದು ಕೂಡ ಒಂದು ನಾವು ಗೋಲ್ಡ್ ಅನ್ನು ಸ್ಟಾಕ್ ಮಾಡಿ ನಾವು ಸಂಗ್ರಹಿಸಿ ಇಡುವಂತದ್ದು. ಸರಿ, ನಾವು ಅದನ್ನು ಮೂವ್ಮೆಂಟ್ ಮಾಡೋದಿಲ್ಲ. ಸರಿ, ಹಾಗೆ ಕೂಡ ಇದೊಂದು ಮೇನ್ ರೀಸನ್. ನಮ್ಮ ಇಂಡಿಯಾದ ಕನ್ಸಂಪ್ಷನ್ ರೇಟ್ ಆಫ್ ಗೋಲ್ಡ್ ಇಸ್ ವೆರಿ ಹೈ ಕಂಪೇರ್ಡ್ ಟು ಅದರ್ ಕಂಟ್ರಿ. ಈಗ ಪ್ರಶ್ನೆ, ನಾವು ಕಾರ್ಯಕ್ರಮ ಮುಗಿಸುವ ಮೊದಲು ಒಂದು ಪ್ರಶ್ನೆ. ಈಗ ರಸ್ತೆಗಳಲ್ಲೆಲ್ಲ EV ವಾಹನಗಳಿದೆ, ಓಡಾಡ್ತಾ ಇದೆ. EV ವಾಹನಗಳ ಬಗ್ಗೆ ಕೆಲವರಿಗೆ ಗೊಂದಲ ಇದೆ. ಅದಕ್ಕೆ GST ಬಗ್ಗೆ 5% ಅಂತ ಹೇಳ್ತಾರೆ, ಇನ್ನು ಕೆಲವರು ಜಾಸ್ತಿ ಅಂತ. ಯಾವ ರೇಟ್ ಬರ್ತಾ ಇದೆ ಸರ್ EV ವಾಹನ? ನೋಡಿ, EV ವಾಹನದ ಬಗ್ಗೆ ಫೈನಾನ್ಸ್ ಆಕ್ಟ್ ಮೊನ್ನೆ ಬಜೆಟ್ ಅಲ್ಲೇ ಚೇಂಜ್ ಆಗಿದೆ. GST ಅಲ್ಲಿ ಇದಕ್ಕೆ ಬರಲೇ ಇಲ್ಲ. ಯಾವುದು GST ಅಲ್ಲಿ ಅದರ ಬಗ್ಗೆ ಮಾತೇ ಇಲ್ಲ. ಕಸ್ಟಮ್ಸ್ ಯಾವಾಗಲೂ EV ಬರುವಂಥದ್ದು ಪ್ರಾಡಕ್ಟ್, ವಾಹನದ ಪ್ರಾಡಕ್ಟ್ ಬರುವಂಥದ್ದು ಬ್ಯಾಟ್ರಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇದರದ್ದು ಅದೆಲ್ಲ ಮೊನ್ನೆ ಫೈನಾನ್ಸ್ ಆ್ಯಕ್ಟಲ್ಲಿ ಬಜೆಟಲ್ಲಿ ಅದಕ್ಕೆ ಕಸ್ಟಮ್ ಡ್ಯೂಟಿ ಸಬ್ಸ್ಟ್ಯಾನ್ಷಿಯಲ್ ರಿಡ್ಯೂಸ್ ಮಾಡಿ ನಿಮಗೆ EV ವಾಹನಕ್ಕೆ ಎಂತ ಬೇಕು ಅದರ ಇಂಪೋರ್ಟ್ ಮಾಡುವ ಮೆಟೀರಿಯಲ್ಗೆ ಸುಮಾರು ಟ್ಯಾಕ್ಸ್ ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡ್ತಾರೆ. ನೀವು ಇಂಡಿಯಾದಲ್ಲೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ನಿಮ್ಗೆ 5% ಕೊಡ್ತೇವೆ, 5% ಅಂತ ಹೇಳಿ ಇದು ಆ ರೇಟ್ ಇನ್ನೂ ಚೇಂಜ್ ಆಗಲಿಲ್ಲ. ಆದರೆ ಒಂದು ಅದರ 18% ಇರುವಂಥದ್ದು, ಅದರದ್ದು 28% ಇರುವ ಬಿಡಿ ಭಾಗ ಎಲ್ಲ 18%ಗೆ ಬಂದಿದೆ. ಇನ್ನೊಂದು ಜಾಸ್ತಿ ಆದ ಅಂದರೆ EV ವಾಹನ, ನೀವು EV ವಾಹನ ಹೊಸ ತಗೊಳ್ಳುವಾಗ 5%, ಸರಿ, ಸೆಕೆಂಡ್ ಹ್ಯಾಂಡ್ ಮಾರುವಾಗ 18%. ಸರಿ. ಸೊ ನೀವು EV ವಾಹನವನ್ನು ಮಾರಬೇಡಿ, ಹಾಗೆ ಇಟ್ಕೊಳ್ಳಿ. ಮಾರಿದ್ರೆ 18% ಕಟ್ಟಿ ಅಂತ ಹೇಳಿ. ಈಗ ಕಾರ್ಯಕ್ರಮ ಮುಗಿಸುವ ಮೊದಲು ಸಬನ ಅವರ ಹತ್ರ ಒಂದು ಪ್ರಶ್ನೆ ಕೇಳಿ ನಾನು ಕಾರ್ಯಕ್ರಮ ಮುಕ್ತಾಯ ಮಾಡ್ತೇನೆ. ವ್ಯಾಪಾರ ಸಂಸ್ಥೆಗಳು ಈ ಬದಲಾದ GSTಯಲ್ಲಿ ಯಾವ ರೀತಿ ಸಿದ್ಧತೆ ನಡೆಸಬೇಕು ಅಂತ ಒಂದು ಮಾತು ಹೇಳಿ. ಹೌದು, ಈಗ ನಾವು ಇಷ್ಟೊತ್ತು ಮಾತಾಡಿದ್ವಿ ಏನೆಲ್ಲ ಚೇಂಜಸ್ ಆಗಿದೆ ಅಂತೇಳಿ.
ಸೊ ಇದನ್ನು ಹೇಗೆ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು, ಹೇಗೆ ಅದನ್ನು ಅನುಸರಣೆ ಮಾಡಬೇಕು ಅಂತ ಹೇಳೋದು ಎಲ್ರಿಗೂ ಇರುವಂಥ ಒಂದು ಕ್ವಶನ್. ಸೊ ನಮ್ಮ ಅಭಿಪ್ರಾಯ ಏನಂತ ಹೇಳಿದರೆ, ಯಾರೇ ಆಗಲಿ, ನಿಮ್ಮದು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಯಾವುದೇ ಸರ್ವಿಸ್ ಆಗಿರ್ಬೋದು, ನೀವು ಫಸ್ಟು ನಿಮ್ಮ ಸರ್ವಿಸಿಗೆ ಅಥವಾ ಪ್ರಾಡಕ್ಟಿಗೆ ಯಾವ ರೇಟ್ ಅಪ್ಲಿಕೇಬಲ್ ಆ್ಯಸ್ ಪರ್ ಈಗ ನೀವು ಏನು ಚೇಂಜಸ್ ಆಗ್ತಿದೆ ಅದನ್ನು ಕೂಲಂಕುಷವಾಗಿ ಒಮ್ಮೆ ಅಬ್ಸರ್ವ್ ಮಾಡಿ. ನಿಮಗೆ ಗೊತ್ತಾಗ್ತಿಲ್ವಾ ಅಂದರೆ ಕೆಲವರಿಗೆ ಗೊತ್ತಾಗಲ್ಲ, ಅಂದರೆ ನಾವು ಹೇಳಿದಾಗ ಆಲ್ರೆಡಿ ಒಂದೇ ಟೈಪ್ ಇದು ಪ್ರಾಡಕ್ಟ್ 4 ರೇಟಲ್ಲೂ ಸಾಕಿರ್ತಾರೆ. ಸೊ ಆ ಥರದ್ದು ಕನ್ಫ್ಯೂಷನ್ ಇದ್ದಾಗ ಯಾವುದೇ ನೀವು ನಮ್ಮಂಥ CS ಆಗಿರ್ಬೋದು ಅಥವಾ ಬೇರೆ ಯಾರೇ ಪ್ರೊಫೆಷನಲ್ಸ್ ನಿಮ್ಗೆ ಗೊತ್ತಿರೋರು ಯಾರ ಹತ್ರನೂ ಹೋಗಿ ನಿಮ್ಮದು ಕನ್ಫ್ಯೂಷನ್ ಏನಿದೆ ಅದನ್ನು ಕೇಳಿ ಅದಕ್ಕೆ ಆನ್ಸರ್ ಪಡ್ಕೊಳ್ಬೋದು. ಸೊ ನಿಮ್ಮ ಪ್ರಾಡಕ್ಟಿಗೆ ಏನಿದೆ ಅದನ್ನು ಫಸ್ಟ್ ಅರ್ಥ ಮಾಡಿಕೊಂಡು, ಆಲ್ರೆಡಿ ನಾವು ಹೇಳಿದಾಗೆ 22 ಸೆಪ್ಟೆಂಬರಿಂದಲೇ ರೇಟ್ ಚೇಂಜಸ್ ಈಗ ಅಪ್ಲೈ ಆಗ್ತದೆ. ಸೊ ನೀವು ಅದಕ್ಕಿಂತ ಮೊದಲೇ ನಿಮ್ಮ ಸಾಫ್ಟ್ವೇರ್ ಇರ್ಬೋದು, ಕೆಲವರು ಈಗ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ, ಕೆಲವರು ಮ್ಯಾನ್ಯಲ್ ಆಗಿ ಬಿಲ್ ಬುಕ್ ಮಾಡ್ತಾರೆ, ಎಲ್ಲವನ್ನು ನೀವು ಈಗಲೇ ಅಪ್ಡೇಟ್ ಮಾಡಲಿಕ್ಕೆ ರೆಡಿ ಆಗಿರಬೇಕು. ಅಂದರೆ ಒಂದ್ಸಲ 21st ಡೇ ಮುಗೀತು ಅಂತ ಹೇಳಿದ್ರೆ 22nd ಏನೇ ನೀವು ಸಪ್ಲೈ ಮಾಡ್ತೀರಾ, ಸೇಲ್ ಮಾಡ್ತೀರಾ ಅಂದ್ರೆ ಹೊಸ ರೇಟ್ ಅಪ್ಲೈ. ಆನಂತರ ನೀವು ನಾನು ಮಾಡಲಿಲ್ಲ, ನನ್ನದು ಇವತ್ತು ಬಿಲ್ ತೆಗೆಯುವಾಗ ಓಲ್ಡ್ ರೇಟೇ ಬರ್ತಾ ಇದೆ, ಏನು ಮಾಡಬೇಕು ಅಂತ ಕೈಕಾಲು ಬಿಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಿಂತ ಮೊದಲೇ ಅದನ್ನು ಚೇಂಜಸ್ ಮಾಡ್ಕೊಳ್ಳಿ. ಮತ್ತೆ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಏನು ಓಲ್ಡ್ ಸ್ಟಾಕ್ ಇದೆ ಅದರ ಬಗ್ಗೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಸ್ಟಾಕ್ ಇದೆ. ಅಂದರೆ ಈಗ ಆಲ್ರೆಡಿ ಸರ್ ಹೇಳಿದಾಗೆ ಎಕ್ಸೆಂಪ್ಟ್ ಆದರೆ ನಿಮಗೆ ಅದ ನಂತರ ಅದರ ITC ಸಿಗೋದಿಲ್ಲ. ಸೊ ಅದಕ್ಕಿಂತ ಮೊದಲೇ ಆದಷ್ಟು ಸೇಲ್ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮ್ಮದು ಒಂದು ವೇಳೆ ಎಕ್ಸೆಂಪ್ಟ್ ಆಗಿದೆ ಅಂತ ಹೇಳಿದ್ರೆ, ರೇಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ 100% ನಿಮಗೆ ಮೊದಲು ಇದು ITC ಸಿಗ್ತದೆ. ಬಟ್ ನೀವು ರೇಟ್ ಕಡಿಮೆ ಆದ ರೇಟಿಗೆ ಸೇಲ್ ಮಾಡಬೇಕು, ಬಟ್ ITC ನೀವು ಸೆಟ್ ಆಫ್ ಮಾಡ್ಕೊಳ್ಬೋದು. ಇನ್ನೊಂದು ಎಂತ ಅಂತ ಹೇಳಿದರೆ, MRP ರೇಟ್ ಸೇಲ್, MRP ಪ್ರಾಡಕ್ಟ್ ನೀವು ಸೇಲ್ ಮಾಡೋದಂತಾದರೆ ಆಲ್ರೆಡಿ ಅದಕ್ಕೆ ಲೆಟರ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು. ಓಲ್ಡ್ MRP ಏನಿದೆ ನಿಮ್ಮದು ಒರಿಜಿನಲ್ MRP ಓಲ್ಡ್ ರೇಟ್ ಇದು, ಅದನ್ನು ಕಾಣುವಾಗೆ ಇಟ್ಕೊಂಡು ಈಗ ಏನು ಹೊಸ ರೇಟ್ ಆಗಿದೆ ಅದರದ್ದು ಹೊಸ ಸ್ಟಿಕ್ಕರನ್ನು ಅಂಟಿಸಬೇಕು. ಅದು ಮಾಡುವ ಮೊದಲು ನೀವು 2 ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಮತ್ತು ಗ್ರಾಹಕರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ನಿಮ್ದು ಯಾವುದೇ ಶಾಪ್ ಇದ್ರೂ ಶಾಪಲ್ಲಿ ಒಂದು ಫ್ಲೆಕ್ಸ್ ಹಾಕಿಕೊಂಡು ಇಂಥ ಪ್ರಾಡಕ್ಟ್ ಇಷ್ಟು ರೇಟ್ ಇತ್ತು MRP, ಈಗ ಇಷ್ಟಕ್ಕೆ ಕಡಿಮೆ ಆಗಿದೆ ಅಂತೇಳಿ. ಮತ್ತು ಇನ್ನೊಂದು ಅಂತ ಹೇಳಿದರೆ, ನಿಮ್ಮ ನೌಕರರಿಗೆ ಅಂದರೆ ನಿಮ್ಮ ಎಂಪ್ಲಾಯೀಸಿಗೆ ನೀವು ನಾಲೆಜ್ ಕೊಡಬೇಕು, ಈ ಥರ ಎಲ್ಲ ಚೇಂಜಸ್ ಆಗಿದೆ, ನೆಕ್ಸ್ಟ್ ಅವರೇನು ಇನ್ವಾಯ್ಸ್ ಇಶ್ಯೂ ಮಾಡುವಾಗ ಗಡಿಬಿಡಿ ಮಾಡ್ಕೊಳ್ಬಾರ್ದು. ಒಂದ್ಸಲ ನೀವು ಮಾಡಿದರೆ ಮತ್ತೆ ನಿಮಗೆ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ನೋಟಿಸ್ ಬರ್ತದೆ, ಅದರ ಹಿಂದೆ ನೀವು ಓಡಬೇಕಾಗ್ತದೆ. ಸೊ ಮೊದಲೇ ಎಲ್ಲದಕ್ಕೂ ಸಹ ನೀವು ರೆಡಿ ಆಗಿರಬೇಕು. ಎಲ್ಲದಕ್ಕಿಂತ ಮೊದಲಾಗಿ ನೀವು ಗ್ರಾಹಕರಿಗೆ, ನಿಮ್ಮ ಪ್ರಾಡಕ್ಟ್ ಬೈ ಮಾಡಲಿಕ್ಕೆ ಬರುವವರು ಯಾರಿದ್ದಾರೆ ಅವರಿಗೆ ಅದರ ನಾಲೆಜ್ ಕೊಡಬೇಕು. ಈಗ ಒಂದು ವೇಳೆ ರೇಟ್ ಜಾಸ್ತಿ ಆದದಿದ್ರು ಸಹ ಅವರಿಗೆ ಹೇಳಬೇಕು, ಯಾಕೆ ನಿಮ್ಮದು ರೇಟ್ ಜಾಸ್ತಿ ಆಗಿದೆ, ಈ ಥರ ಗೌರ್ಮೆಂಟ್ ಒಂದು ಚೇಂಜಸ್ ತಂದಿದೆ, ಈ ಥರ ಕಮ್ಮಿ ಮಾಡಿದ್ದಾರೆ, ನಾವು ಅದಕ್ಕೆ ಕಮ್ಮಿ ಮಾಡ್ತಿದ್ದೇವೆ. ಆಗಲೇ ಒಬ್ಬರು ವ್ಯೂವರ್ಸ್ ಕ್ವಶನ್ ಕೇಳಿದಾಗೆ, ನೀವು ರೇಟನ್ನೇ ಜಾಸ್ತಿ ಮಾಡಿ ಅವರನ್ನು ಮಂಗ ಮಾಡಲಿಕ್ಕೆ ಹೋಗಬಾರ್ದು. ಏನಿದೆ ಗೌರ್ಮೆಂಟ್ ಕೊಟ್ಟಿದೆ ಬೆನಿಫಿಟ್ ಜನರಿಗೆ ತಲುಪಲಿಕ್ಕೆ, ಅದನ್ನು ಜನರಿಗೆ ತಲುಪುವ ಹಾಗೆ ಮಾಡಬೇಕು. ಸೊ ಇಷ್ಟೆಲ್ಲ ನೀವು ಕ್ರಮ ಕೈಕೊಂಡ್ರೆ ಮೊದಲೇ ರೇಟ್ ಚೇಂಜ್ ಆಗುವ ಮೊದಲೇ 22 ಸೆಪ್ಟೆಂಬರ್ಗಿಂತ ಮೊದಲು ಮತ್ತೆ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. 22 ಇಂದ ನೀವು ಆರಾಮದಲ್ಲಿ ಬಿಸ್ನೆಸ್ ಮಾಡಬಹುದು. ಪರಿವರ್ತನೆ, ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ, ಇದು 3 ಬೇಕು ಎನ್ನುವಂಥದ್ದು. ಕಾರ್ಯಕ್ರಮ ಮುಗಿಸುವ ಸಮಯ. ಮಾತಾಡಿದರೆ ಬಳುಕುರಾಯರೇ ಬಹಳಷ್ಟು ಹೊತ್ತು ಗಂಟೆಗಟ್ಟಲೆ ಮಾತಾಡ್ಬೋದು. ಒಳ್ಳೆ ಮಾತುಕತೆ, ಬಹಳಷ್ಟು ಪ್ರಶ್ನೆಗಳು ಬಂತು. ಸಾಧ್ಯವಾದಷ್ಟು ನಾವು ವಿಚಾರಗಳನ್ನು ಮಾತುಕತೆ ನಡೆಸಿದ್ದೇವೆ. CA ಸಬನ ಅವರು ನಮ್ಮ ಜೊತೆ ಇಂದಿನ ಈ ಜನಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ, ಹಾಗೂ ನಮ್ಮ ಜೊತೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. CA ಸಬನ ಅವರಿಗೆ ಧನ್ಯವಾದಗಳು. ಹಾಗೆ CA ಕೇಶವ ಎನ್ ಬಳುಕರಾಯರವರೇ, ತಾವು ಬಹಳ ವಿಚಾರಗಳು, ಇಂದಿನ ಕರೆಗಳಿರ್ಬೋದು ಅಥವಾ ನಾವು ಹಂಚಿಕೊಂಡ ವಿಚಾರಗಳು, ಯಾವುದೇ ವಿಚಾರಗಳನ್ನು ನಾವು ಬಿಟ್ಟಿಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ, ಎಲ್ಲವನ್ನು ಕವರ್ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಮಾತುಕತೆ ನಡೆಸಿದ್ದಕ್ಕಾಗಿ ನಿಮಗೆ ಧನ್ಯವಾದ. ಪ್ರಿಯ ವೀಕ್ಷಕರೇ, ಇದು ಇಂದಿನ ಜನಧ್ವನಿ. ಮುಂದಿನ ಜನಧ್ವನಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.